ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾಗಿರುವಂತಹ ಗುಲಾಬ್ ಜಾಮೂನ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೇನೆ. ಈ ಗುಲಾಬ್ ಜಾಮೂನ್ ಮಾಡೋದಕ್ಕೆ ನಮಗೆ ಜಾಮೂನ್ ಮಿಕ್ಸ್ ಬೇಡ, ಮೈದಾ ಹಿಟ್ಟು ಬೇಡ. ಬರೀ 4-5 ತುಂಡು ಬ್ರೆಡ್ ಪೀಸ್ ಇದ್ದರೆ ಸಾಕು. ಸೂಪರ್ ಆಗಿರುವಂಥ, ನೀವು ಬೇಕ್ರಿಯಲ್ಲಿ ಏನು ತಿಂತೀರ ನೋಡಿ ಅದಕ್ಕಿಂತಲೂ ಡಬಲ್ ರುಚಿಯಾಗಿರುವಂಥ ಮೆದುವಾಗಿರುವಂಥ ಗುಲಾಬ್ ಜಾಮೂನನ್ನು ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡ್ಬೋದು. ರೆಸಿಪಿನ ಪೂರ್ತಿಯಾಗಿ ನೋಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣವಾ? ಈ ಗುಲಾಬ್ ಜಾಮೂನ್ ಮಾಡೋದಕ್ಕೆ ನಾನು ತಗೊಳ್ತಾ ಇರೋದು ಜಸ್ಟ್ ನಾರ್ಮಲ್ ಆಗಿರುವಂತಹ ಬ್ರೆಡ್ ಇದೆಯಲ್ವ, ಸ್ವೀಟ್ ಬ್ರೆಡ್ ಬರುತ್ತಲ್ವ, ಅದು ಒಂದು 8ರಿಂದ 10 ಪೀಸಸ್ ಬ್ರೆಡ್ ಸ್ಲೈಸಸನ್ನು ತಗೊಂಡಿದ್ದೇನೆ. ಮೊದಲಿಗೆ ಅದರ ಬಾರ್ಡರ್ ಬರುತ್ತಲ್ವ, ಈ ಥರ ಅದನ್ನ ಕಟ್ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಲ್ವ, ಹೀಗೆ ಎಲ್ಲ ಬ್ರೆಡ್ಗಳದ್ದು ನಾನು ಈ ಥರ ಬಾರ್ಡರನ್ನು, ಅದರ ಸೈಡ್ ಭಾಗ ಇರುತ್ತಲ್ವ, ಅದನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಏನು ಮಾಡಬೇಕು ಅಂತಂದರೆ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ಚಿಕ್ಕದಾಗಿ ಏನು ಕಟ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಯಾಕಂತಂದರೆ ನಾವು ಮತ್ತೆ ಒಂದು ಸರಿ ಇದನ್ನ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊತೀವಿ. ಅದರಿಂದ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸನ್ನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಇವಾಗ ಇದನ್ನ ಒಂದು ಪುಡಿ ಮಾಡುವಂಥ ಮಿಕ್ಸಿಗೆ ಹಾಕ್ಕೊಳ್ಳಿ. ಮಿಕ್ಸಿಗೆ ಹಾಕ್ಕೊಂಡು ಜಸ್ಟ್ ಒಂದು ಸ್ವಲ್ಪ ಹೊತ್ತು ನಾವು ಗ್ರೈಂಡ್ ಮಾಡಿದರೆ ಸಾಕು, ನೈಸಾಗಿ ಈ ಥರ ಪುಡಿ ಆಗುತ್ತೆ ನೋಡಿ. ಈ ಥರ ಸಾಫ್ಟಾಗಿ ಪುಡಿ ಆಗಬೇಕದು. ಇವಾಗ ಇದನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಕೈಯಿಂದ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂತಂದರೆ ಎಲ್ಲಾದರೂ ಉಂಡೆ ಉಂಡೆ ಇದ್ದರೆ ಸರಿಯಾಗುತ್ತೆ ಅವಾಗ. ಇದಕ್ಕೆ ಇವಾಗ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಹಾಲಿನ ಪುಡಿಯನ್ನು ಹಾಕೊತಾ ಇದ್ದೇನೆ. 1 ಟೇಬಲ್ ಸ್ಪೂನಷ್ಟು ತುಪ್ಪ, ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕಿದರೂ ಆಗುತ್ತೆ, ಇಲ್ಲದಿದ್ದರೂ ನಡೀತದೆ, ಏನೂ ತೊಂದರೆ ಇಲ್ಲ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲೇ ಮಿಕ್ಸ್ ಮಾಡಿದರೆ ಒಳ್ಳೆಯದು. ಒಂದು ವೇಳೆ ಹಾಲಿನ ಪುಡಿ ಇಲ್ಲ ಅಂತಂದರೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. 1 ಟೇಬಲ್ ಸ್ಪೂನಷ್ಟು ಹಾಲಿನ ಕೆನೆಯನ್ನು ಹಾಕ್ಕೊಳ್ಳಿ. ಇವಾಗ ನಾವು ಒಂದು ರೌಂಡ್ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಹಾಲನ್ನು ಹಾಕಿ ಇದನ್ನ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಫಸ್ಟೇ ಹೇಳ್ತಾ ಇದ್ದೇನೆ, ಜಸ್ಟ್ ಒಂದು 1/4 ಲೋಟಕ್ಕಿಂತ ಕೂಡ ಕಮ್ಮಿ ಹಾಲು ಸಾಕಾಗುತ್ತೆ ಇದನ್ನ ಮಿಕ್ಸ್ ಮಾಡೋದಕ್ಕೆ. ಬ್ರೆಡ್ ಅಂಟಿರುತ್ತೆ, ಅದರಿಂದ ಜಾಸ್ತಿ ಹಾಲು ಹಾಕೋಬಾರ್ದು. ಸ್ವಲ್ಪ ಹಾಲಕ್ಕೆ ಫಸ್ಟ್ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ರೆಡಿ ಮಾಡಿದ ಹಿಟ್ಟಿದೆಯಲ್ವ, ನಿಮಗೆ ಉಂಡೆ ಕಟ್ಟೋಕ್ಕೆ ಬರಬೇಕು. ಈ ಥರ ಇಷ್ಟು ಬಂದರೆ ಸಾಕು. ಇದಕ್ಕಿಂತ ತೆಳ್ಳಗಾದರೆ ನಮಗೆ ಮತ್ತೆ ಉಂಡೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಈ ಹದಕ್ಕೆ ಬಂದ ನಂತರ ಹಿಟ್ಟನ್ನು ಒಂದು 5 ನಿಮಿಷ ಬಿಟ್ಬಿಡೋಣ. ಅಷ್ಟೊತ್ತಿಗೆ ನಾವೇನು ಮಾಡೋಣ, ಪಾಕನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ಳಿ. 1 ಕಪ್ ಸಕ್ಕರೆಗೆ 1.5 ಕಪ್ಪಷ್ಟು ನೀರು ಹಾಕಬೇಕು. ಪಾಕ ಮಾಡೋದಕ್ಕೆ 1 ಕಪ್ ಸಕ್ಕರೆಗೆ 1.5 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕೇಸರಿ ಪುಡಿಯನ್ನು ಹಾಕ್ಕೊತಾ ಇದ್ದೇನೆ. ಒರಿಜಿನಲ್ ಕೇಸರಿನೂ ಬೇಕಾದರೂ ಹಾಕೋಬೋದು. 4-5 ಎಸಳು ಏಲಕ್ಕಿನ ಗುದ್ಕೊಂಡು ಹಾಕ್ಕೊತಾ ಇದ್ದೇನೆ. ಹಾಗೆಯೇ ಈ ಗುಲಾಬ್ ವಾಟರ್ ಇರುತ್ತಲ್ವ, ರೋಸ್ ವಾಟರ್, ಅದು ಕೂಡ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೇನೆ. ಫ್ಲೇವರ್ ಅದ್ಭುತವಾಗಿ ಬರುತ್ತೆ, ಅದಕ್ಕೆ ಇದನ್ನ ಗುಲಾಬ್ ಜಾಮೂನ್ ಅಂತ ಹೇಳೋದು. ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಟು ನಾವು ಮೀಡಿಯಮ್ ಉರಿಯಲ್ಲಿ ಪಾಕನ ರೆಡಿ ಮಾಡ್ಕೋಬೇಕು. 1 ಎಸಳು ಪಾಕ ರೆಡಿ ಆದರೆ ಸಾಕು, ಜಾಸ್ತಿ ದಪ್ಪ ಆಗುವಂಥ ಅವಶ್ಯಕತೆ ಇಲ್ಲ. ಇಷ್ಟು ಸಾಕು. ಸ್ಟವನ್ನು ಬಂದ್ ಮಾಡಿಬಿಟ್ಟು ಪಾಕನ್ನು ಕೆಳಗಿಳಿಸಿ ಮುಚ್ಚಿಟ್ಬಿಡಿ, ಓಪನ್ ಇಡಬೇಡಿ. ಅಷ್ಟೊತ್ತಿಗೆ ನಮ್ಮದು ಹಿಟ್ಟು ಮೆತ್ತಗಾಗಿರುತ್ತೆ. ಕೈಯಲ್ಲಿ ಮತ್ತೊಂದು ಸರಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ, ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ರೌಂಡಾಗಿ ಒಂದು ಚೂರು ಕ್ರ್ಯಾಕ್ ಇಲ್ಲದಾಗೆ ಚಿಕ್ಕದಾಗಿ ನಾವು ಜಾಮೂನ್ ಉಂಡೆಗಳನ್ನು ರೆಡಿ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಆ್ಯಕ್ಚುಲಿ ನಾರ್ಮಲ್ ಜಾಮೂನ್ ಮಿಕ್ಸ್ ಮತ್ತು ಬೇರೆ ಮೈದಾ ಹಿಟ್ಟೆಲ್ಲ ಹಾಕಿ ಜಾಮೂನ್ ಮಾಡ್ತೀರಲ್ವ, ಅದಕ್ಕಿಂತ ಕೂಡ ಇದು ತುಂಬಾ ಸುಲಭ ಮಾಡೋದು. ಉಂಡೆಗಳನ್ನು ರೆಡಿ ಮಾಡಿದ ನಂತರ ಎಣ್ಣೆನ ಬಿಸಿ ಮಾಡ್ಕೋಬೇಕು. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೆ ಎಣ್ಣೆನ ಬಿಸಿ ಮಾಡಿಕೊಂಡು ಉರಿನ ಒಂಚೂರು ಕಮ್ಮಿ ಮಾಡಿ ಎಣ್ಣೆ ಕಾದ ನಂತರ ಉರಿನ ಚೂರು ಕಮ್ಮಿ ಮಾಡಿಕೊಂಡು ಜಾಮೂನ್ ಉಂಡೆಗಳನ್ನು ಹಾಕ್ಕೊಂಡು ಕಾಯಿಸ್ಕೋಬೇಕು. ಉರಿನ ಜಾಸ್ತಿ ಇಟ್ಕೊಂಡು ನೀವು ಜಾಮೂನ್ ಉಂಡೆಗಳನ್ನು ಕಾಯಿಸಿದರೆ ಮೇಲ್ಗಡೆಯಿಂದ ಕರಟಿ ಹೋಗೋದು, ಒಳಗಡೆ ಬೇಯಲ್ಲ. ಸೊ ಮೀಡಿಯಮ್ ಉರಿ ಇಟ್ಕೊಂಡು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಕಾದ ನಂತರ ಜಾಮೂನ್ ಉಂಡೆಗಳನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಉರಿನ ಕಮ್ಮಿ ಇಟ್ಬಿಟ್ಟು ನಿಧಾನ ಉರಿಯಲ್ಲಿ ಇದನ್ನು ನಾವು ಫ್ರೈ ಮಾಡ್ತಾ ಈ ಕಲರ್ ಬಂದಾಗ ತೆಗೆದು ಬಿಡ್ಬೋದು. ಇವಾಗ ಸ್ವಲ್ಪ ತಣ್ಣಗಾಗಿರುತ್ತಲ್ವ ಪಾಕ, ಅದಕ್ಕೆ ಒಂದು ಸ್ವಲ್ಪ ನಿಂಬೆ ರಸನ ಹಾಕೋಬೋದು. ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ, ರುಚಿ ಅದ್ಭುತವಾಗಿ ಬರುತ್ತೆ. ಬಿಸಿ ಇರುವಾಗಲೇ ನಾವು ಫ್ರೈ ಮಾಡಿರುವಂಥ ಜಾಮೂನ್ ಉಂಡೆಗಳನ್ನು ಇದಕ್ಕೆ ಹಾಕೋಬೇಕು. ಪಾಕ ಸ್ವಲ್ಪ ಬಿಸಿ ಇರಬೇಕು. ಪಾಕ ತುಂಬ ತಣ್ಣಗೂ ಇರಬಾರ್ದು, ತುಂಬ ಬಿಸಿ ಇರಬಾರ್ದು. ಇದು ತುಂಬ ಕೇರ್ಫುಲ್ಲಾಗಿ ನೀವು ಅಬ್ಸರ್ವ್ ಮಾಡಬೇಕು. ಆದ್ದರಿಂದ
ಪಾಕ ರೆಡಿ ಮಾಡಿದ ನಂತರ ಮುಚ್ಚಿಟ್ಬಿಟ್ಟು ಕೆಳಗಡೆ ಇಳಿಸ್ಬೇಡಿ. ಯಾಕಂತಂದರೆ ಜಾಸ್ತಿ ಬಿಸಿ ಇರೋ ಪಾಕಕ್ಕೆ ಹಾಕಿದರೂ ಜಾಮೂನು ಒಡೆಯುತ್ತದೆ, ತುಂಬ ತಣ್ಣಗಿರೋ ಪಾಕಕ್ಕೆ ಹಾಕಿದರೂ ಕೂಡ ಜಾಮೂನು ಏನು ಅಂತಂದರೆ ಉಬ್ಬಿ ಬರಲ್ಲ. ಸೊ ಮೀಡಿಯಮ್ ಹದ ಇರುವಾಗ ನಾವು ಆ ಪಾಕಕ್ಕೆ ಫ್ರೈ ಮಾಡಿರುವಂಥ ಜಾಮೂನು ಉಂಡೆಗಳನ್ನು ಹಾಕಿ 15 ನಿಮಿಷ ಬಿಟ್ಟರೆ ಸಾಕು. ಸೂಪರ್ ಆಗಿರುವಂಥ ಮೆದು ಆಗಿರುವಂಥ ಜಾಮೂನು ರೆಡಿ ಆಗುತ್ತೆ. ಈ ಜಾಮೂನನ್ನು ನೀವು 1 ಗಂಟೆ 2 ಗಂಟೆ ಪಾಕದಲ್ಲಿ ಬಿಡುವಂತಿಲ್ಲ, ಅಂದರೆ ಬಿಡಬೇಕಾಗಿಲ್ಲ. ನಿಮಗೆ ಜಸ್ಟ್ 15 ಮಿನಿಟ್ಸಲ್ಲೇ ಕರೆಕ್ಟಾಗಿ ಪಾಕ ಎಳ್ಕೊಂಡು ಸೂಪರ್ ಆಗಿರುವಂಥ ಜಾಮೂನು ರೆಡಿ ಆಗುತ್ತೆ. ಇಷ್ಟೇ ನೋಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.